ಶ್ರೀದೇವಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಕೊಡ್ಯಡ್ಕ ಇದರ ಆಶ್ರಯದಲ್ಲಿ ಮೂಡಬಿದ್ರೆ ಸ್ವರಾಜ್ ಮೈದಾನದಲ್ಲಿ ನಡೆಯುತ್ತಿರುವ ಹಿಂದೂ ಟ್ರೋಫಿ 2021ರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಉದ್ಘಾಟನೆಯನ್ನ ಶಾಸಕರಾದ ಉಮ್ಮನಾಥ್ ಕೋಟ್ಯಾನಿಯವರು ನೆರವೇರಿಸಿದ್ರು. ಇನ್ನು ದೀಪ ಬೆಳಗಿಸುವ ಮೂಲಕ ಹರಿನಾರಾಯಣ ದಾಸ ಅಸ್ರನ್ನರು ಆಶೀರ್ವಚನವನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ, ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಸುಚರಿತಾ ಶೆಟ್ಟಿ, ಸಂತೋಷ್ ಪೊಳಲಿ, ಚಂದ್ರಶೇಖರ್ ನಾಯ್ಕ್, ಹರೀಶ್ ದೇವಾಡಿಗ, ಕಿಶೋರ್ ಕುಮಾರ್ ಉಪಸ್ಥಿತರಿದ್ದರು.